ಸೊಲ್ಮೆಲು ನಮ್ಮ ಕುಡ್ಡ ತುಳುವಾರ್ತೆಲು ಎನ್ ಸುರೇಖಾ ಶೆಟ್ಟಿ ವಾರ್ತೆದ ವಿವರ ಸಾರ್ವಜನಿಕ ಸೇವೆಡೆ ಕರ್ತವ್ಯನು ಪ್ರಾಮಾಣಿಕ ನಿಷ್ಠೆಡ್ ಮಲ್ತದು ಜಿಲ್ಲೆದ ಅಭಿವೃದ್ಧಿಗೂ ಒಂದನ ಕೆಲಸ ಮಲ್ಪನ ವಾರ್ತಾ ಮಾಣಿಲ್ಯನ ಕಾರ್ಯ ಪುಗರುಣ ಒಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಂತೆರು ಕಾರ್ಲಡ್ ಆರು ಒಡಿಪು ಜಿಲ್ಲಾ ಪತ್ರಕರ್ತರ ಸಂಘ ಬೊಳ್ಳಿ ಪರ್ಬದ ಗುರ್ಕಾರ್ಮೆದ ಬಿಡುಗಡೆ ಮಲ್ತದು ಅರ್ಪಾತೀರಿಯರು ಒಡಿಪು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಬೊಳ್ಳಿ ಪರ್ಬದಲ್ಲಿ ಕುಡು ಹೊಸ ಗುರುತುಮೋರ ತಯಾರು ಮಲ್ತಿದ್ದು ಐನು ಶುಕ್ರವಾರ ಕಾರ್ಲದ ತಾಲೂಕು ಗೊಬ್ಬುದ ಮೈದಾನಡು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಡುಗಡೆ ಮಲ್ತೇರು ಮುಖ್ಯಮಂತ್ರಿ ಪಾತಿರ್ದು ಒಡಿಪು ಜಿಲ್ಲೆ ಬೊಳ್ಳಿ ಪರ್ಬ ಆಚರಣೆ ಮಲ್ತಿನ ಪೊರ್ತುಡೆ ವಾರ್ತಾ ಮಾಣಿಲಿನ ಸಂಘವು 25 ವರ್ಷ ದಿಂಜೊಂದುಂಡು ಸಾರ್ವಜನಿಕ ಸೇವೆಡು ಕರ್ತವ್ಯನು ಪ್ರಾಮಾಣಿಕ ನಿಷ್ಠೆಡು ಮಲ್ತದು ಜಿಲ್ಲೆದ ಅಭಿವೃದ್ಧಿಗೆ ಒಂದನ ಕೆಲಸ ಮಲ್ಪನ ವಾರ್ತಾ ಮಾಣಿಲಿನ ಕಾರ್ಯ ಪುಗರ್ನವು ಒಂದು ಪಂಡೇರು ವರ್ಷೇಡಿ 25 ಕಾರ್ಯಕ್ರಮ ಪತ್ರಕರ್ತರ ಆರೋಗ್ಯಗಾದು ಕ್ಷೇಮಾಭಿವೃದ್ಧಿ ನಿಧಿ ತಾಪನೆಗೆ ಬೋಡಾಯಿನ ಸಾಯನು ಸರ್ಕಾರದ ಕೊರ್ಪುನೊಂದು ಪಂಡಿದು ಕಾರ್ಯಕ್ರಮ ಗೆಲ್ಮೆಡು ನಡಪಡು ಬಸವರಾಜ ಬೊಮ್ಮಾಯಿ ಎಡ್ಡೆಪ್ಪು ಬಯಕೇರು ರಜತ ಮಹೋತ್ಸವ ಸಮಿತಿ ಸಂಚಾಲಕರು ಮೊಹಮ್ಮದ್ ಶರೀಫ್ ಕಾರ್ಲ ಪ್ರಧಾನ ಕಾರ್ಯಂತ್ರಿ ಜಯಕರ ಸುವರ್ಣ ಪಣವುದ ಗುರುಕಾರ್ಯರು ಉಮೇಶ್ ಮಾರ್ಪಳ್ಳಿ ಸಂಘದ ಪ್ರಧಾನ ಕಾರ್ಯಂತ್ರಿ ನಜೀರ್ ಪುಲ್ಯ ರಾಜ್ಯ ಸಮಿತಿ ಸದಸ್ಯರು ಕಿರಣ್ ಮಂಜನಬೈಲು ಕಾರ್ಲ ತಾಲೂಕು ಪತ್ರಕರ್ತರ ಸಂಘದ ಗುರುಕಾರ್ಯರು ಗಣೇಶ್ ನಾಯಕ್ ಕಾರ್ಯಂತ್ರಿ ಹರೀಶ್ ಆಚಾರ್ಯ ಆಸ್ಟ್ರೋ ಮೋಹನ್ ಪಾಲ್ದಿ ತುಂಡಿರು ಬೈಕಂಪಾಡಿಡು ವರ್ಕ್ ಶಾಪ್ ಒಂಜೆತ್ತ ಮಾಡಿಡಿದ ಬೂರ್ದು ಎಕ್ಕೂರ್ದ ಜವನೆ ವರುಣ ಪನ್ಪನಾರ್ ತೀರ್ನ ಬೇಜಾರ್ತ ಸಂಗತಿ ನಡೆತದಂಡು ವರ್ಕ್ ಶಾಪ್ ಮಾಡಿದ ಶೀಟ್ ಮಿತ್ತು ಸೋಲಾರ್ ಪ್ಯಾನಲ್ಗ ವೈರಿಂಗ್ ಬೊಕ್ಕ ಫ್ಲಮ್ಮಿಂಗ್ ಕೆಲಸ ಮಲ್ತೊಂದು ಪುನಗ ಶೀಟ್ ತುಂಡಾದ ತಿರ್ತು ಬೂರ್ದು ಅರಿನ ತರಿಕೆ ಜೋರದ ಪೆಟ್ಟಾದಿತ್ತಂಡು ವರ್ಕ್ಶಾಪ್ ಒಂಜೆತ ಮಾಡಿಡ್ದು ಬೂರ್ದು ಜವನೆ ಉರಿತೀರ್ನ ಬೇಜಾರ್ದ ಸಂಗತಿ ಬೈಕಂಪಾಡಿ ಕೈಗಾರಿಕಾ ಪ್ರದೇಶಡು ಗುರುವಾರ ನಡೆತದಂಡು ಕುಡ್ಲ ಎಕ್ಕೂರು ಗುಡ್ಡದ 25 ವರ್ಷ ಪ್ರಾಯದ ವರುಣ್ ಬೈಯಾಗ 5 ಗಂಟೆಗೆ ವರ್ಕ್ಶಾಪ್ ಮಾಡಿದ ಶೀಟ್ ಮಿತ್ತು ಸೋಲಾರ್ ಪ್ಯಾನಲ್ಗೆ ವೈರಿಂಗ್ ಬುಕ್ಕ ಪ್ಲಂಬಿಂಗ್ ಕೆಲಸ ಮಲ್ತೊಂದು ಪುನಗ ಶೀಟ್ ತುಂಡಾದ ತಿರ್ತು ಬುರ್ದು ತರೆಕ್ ಜೋರ್ದ ಪೆಟ್ಟಾತಂದು ಅರೆನ ಆಸ್ಪತ್ರೆ ಕೊನಪುನೆತ ಉಲೈ ವರುಣ್ ತೀರ್ತೀರು ರಕ್ಷಣೆದ ಅಂತೆ ಕೆಲಸ ಮಲ್ಪಾಯನ ದೂರುಡ್ದವರ ಗುತ್ತಿಗೆದಾರರನ್ನ ಮಿತ್ತು ಪಣಂಬೂರು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು ವರುಣರಿಗೆ ಅಪ್ಪೆ ಬೊಕ್ಕ ಇರುವಿರು ಮೆಗ್ಗೆಲ್ಲುಲ್ಲೇರು ಒರಿ ಬೇಕರಿ ಕೆಲಸಕ್ಕೆ ಪೋವೊಂದು ಬೊಕ್ಕೋರಿ ಕಲ್ತೊಂದುಲ್ಲೇರು ವರುಣ್ ಬಿಜೆಪಿದ ಎಕ್ಕೂರು ಬೂತ್ ಕಾರ್ಯಾಂತರ ಅದಿತ್ತಿರು ಅರ್ ಕರಿದು ಪೋಯ್ನಿಕ್ಕು ಶಾಸಕರು ವೇದವ್ಯಾಸ ಕಾಮತ್ ಭಾರಿ ಬೇಜಾರು ತಿರಿಪಾದಿರು ಆದಾಯಡ್ದು ಹೆಚ್ಚ ಆಸ್ತಿ ಮಲ್ತೊಂದುತ್ತನ ಬೆಳ್ತಂಗಡಿ ಸಹ್ಯಾದ್ರಿ ವಲಯದ ಕಾಡ್ ಅಧಿಕಾರಿ ಎಸ್ ರಾಘವ ಪಾಟಾಲಿಗ್ 1.5 ಕೋಟಿ ರೂಪಾಯಿ ದಂಡ ಬೊಕ್ಕ 5 ವರ್ಷ ಜೈಲು ಶಿಕ್ಷೆ ಪಾಡ್ದು ಕೊಡ್ಲದ ವಂಚನೆ ಹೆಚ್ಚಿಗೆ ಜಿಲ್ಲಾ ಸತ್ರ ಕೋರ್ಟ್ ತೀರ್ಪು ಕೊಡ್ತನು ಆದಾಯಡ್ದು ಹೆಚ್ಚ ಆಸ್ತಿ ಮಲ್ತೊಂದನ ಕಾಡಧಿಕಾರಿಗೆ 1.5 ಕೋಟಿ ರೂಪಾಯಿ ದಂಡ ಬೊಕ್ಕ 5 ವರ್ಷ ಜೈಲು ಶಿಕ್ಷೆ ಪಾಡ್ದು ಕುಡ್ಲದ ವಂಚನೆ ಹೆಚ್ಚಿಗೆ ಜಿಲ್ಲಾ ಸತ್ರ ಕೋರ್ಟ್ ತೀರ್ಪು ಕೊಡ್ತುಂಡು ಬೆಳ್ತಂಗಡಿ ಸಹ್ಯಾದ್ರಿ ವಲಯದ ವಲಯ ಕಾಡ ಅಧಿಕಾರಿ ಆರೋಪಿ ಎಸ್ ರಾಘವ ಪಾಟಾಲಿ ಕೋರ್ಟ್ ಶಿಕ್ಷಾಯಿನ ಆರೋಪಿ ಆದುಲ್ಲೇರು ಆದಾಯಡ್ದು ಹೆಚ್ಚ ಆಸ್ತಿ ಮಲ್ತೊನ್ನ ಬಗೆಟ್ ಮಾಹಿತಿ ತೆರೆದು ಬತ್ ನೀಡಿದವರ ಕುಡ್ಲದ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಭ್ರಷ್ಟಾಚಾರ ತಡೆಪು ಕಾಯ್ತೆ 1988 ಅಡಿಟ್ ಕೇಸ್ ಪಾಡ್ದಿತ್ತಂಡು ಕೇಸ್ದ ವಿಚಾರಣೆ ನಡಪಾಯಿನ ನ್ಯಾಯಾಧೀಶರು ಬಿಬಿ ಜಕಾತಿ ಅಕೇರಿದ ತೀರ್ಪು ಕೊಡ್ದಿತ್ತದು ತೀರ್ಪುಡು ಆರೋಪಿ ಎಸ್ ರಾಘವ ಪಾಟಾಲಿ ವಲಯ ಕಾಡಾಧಿಕಾರಿ ಸಹ್ಯಾದ್ರಿ ವಲಯ ಮೇರನ ಮಿತ್ತು ಭ್ರಷ್ಟಾಚಾರ ತಡೆಪು ಕಾಯ್ದೆ 1988 5 ವರ್ಷ ಸಾಮಾನ್ಯ ಶಿಕ್ಷೆ ಬೊಕ್ಕ 1.5 ಕೋಟಿ ರೂಪಾಯಿ ದಂಡ ಪಾಡ್ದಿತ್ತದು ದಂಡ ಕಟ್ಟು ಜಿಂಡ ಪಿರ 1 ವರ್ಷ ಸಾಮಾನ್ಯ ಶಿಕ್ಷೆಗೆ ಆದೇಶ ಕೊಡ್ದು ತೀರ್ಪು ಕೊಡ್ತೇರು 2019 ಈ ಕೇಸ್ ನಡೆದಿತ್ತದು ಅಪಗದ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಉದಯ್ ಎಂ ನಾಯಕ್ ಬೆಳ್ತಂಗಡಿದ ಪಾಟಾಲಿ ಆಫೀಸ್ ಬೊಕ್ಕ ಕುಡ್ಲ ದೇರಬೈಲ್ ಕೊಂಚಾಡಿದ ಆರಿನ ಇಲ್ಲಡಿ ಕಾರ್ಯಾಚರಣೆ ನಡಪಾದು ಕೇಸ್ ಪಾಡ್ದಿತ್ತೇರು ಲೋಕಾಯುಕ್ತ ಡಿವೈಎಸ್ಪಿ ವಿಠಲದಾಸ ಪೈ ಕೇಸ್ದ ತನಿಖೆ ನಡಪಾದು ಕೋರ್ಟ್ಗೂ ದೋಷ ದೂರು ಪಟ್ಟಿ ಸಂದಾದಿತ್ತೇರು ರವೀಂದ್ರ ಮುನ್ನಿಪಾಡಿ ಲೋಕಾಯುಕ್ತದ ವಿಶೇಷ ಅಭಿಯೋಜಕರಾದ ಕೋರ್ಟುಡು ವಾದ ದುಂಬುದಿತ್ತೇರು ಮುಲ್ಕಿ ತಾಲೂಕು ಹಳೆಯಂಗಡಿದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪಾವಂಜೆಡು ಪಿರ ಪ್ರತಿಷ್ಠೆ ಬೊಕ್ಕ ಅಷ್ಟಬಂಧ ಬ್ರಹ್ಮ ಕಲಶದ ಕಾರ್ಯಲು ಮುಗಿತಲ ಆವೊಂದುಂಡು ಶನಿವಾರ ಕಾಂಡೆ ಬ್ರಹ್ಮಕುಂಭಾಭಿಷೇಕ ನಡೆದ ಬೊಕ್ಕ ಉಚ್ಚೈಕದು ಮಧ್ಯಾಹ್ನ ದೇವಿರ ತೇರು ಏರಿಯರು ಮುಲ್ಕಿ ತಾಲೂಕು ಹಳೆಯಂಗಡಿದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪಾವಂಜೆಡು ಪಿರ ಪ್ರತಿಷ್ಠೆ ಬೊಕ್ಕ ಅಷ್ಟಬಂಧ ಬ್ರಹ್ಮ ಕಲಶದ ಕಾರ್ಯಲು ನಡೆತೊಂದಿತ್ತು ಶನಿವಾರ ಬ್ರಹ್ಮಕುಂಭಾಭಿಷೇಕ ಅಟ್ಟಣೆ ಆದಿತ್ತಂಡು ಕ್ಷೇತ್ರದ ತಂತ್ರೇರೈನ ವೇದಮೂರ್ತಿ ಒಡಿಪು ಕಂಬಳಕಟ್ಟ ಶ್ರೀ ರಾಧಾಕೃಷ್ಣ ಉಪಾಧ್ಯಾಯರ್ನ ದುಂಬಾಳ್ತಿಡು ಪ್ರಧಾನ ಪೂಜೆ ಮಲ್ಪನ ಪಿ ವಾಸುದೇವ ಭಟ್ರು ಬೊಕ್ಕ ಪವಿತ್ರ ಪಾಣಿ ಪಿ ಗಣೇಶ್ ಭಟ್ರನ ಪೌರೋಹಿತ್ಯಡು ಧಾರ್ಮಿಕ ವಿಧಿವಿಧಾನಗಳು ನಡತ್ತಂಡು ದೇವರಿಗೆ ಸಾರತ್ತೊಂಜಿ ಕಲಶದ ತೀರ್ಥ ಮೈತದು ಅಕೇರಿಗೆ ಬ್ರಹ್ಮ ಕಲಶದ ತೀರ್ಥ ಮೈತಿರು ಪ್ರಸನ್ನ ಪೂಜೆ ಬೊಕ್ಕ ಬಲಿ ನಡತ್ತಂಡು ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಂ ಕಾಳಿಯ ಮರ್ದನ ಅದಮಾರ್ ಮಠ ಒಡಿಪುದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಈ ಪೊರ್ತುಡಿತ್ತದು ಬ್ರಹ್ಮಕುಂಭದ ಮಹತ್ವ ತಿರಿಪಾಯರು ದೇವೇರ್ನ ಬಲಿ ಪಿದಾಡ್ದು ನುಪ್ಪಪ್ರಸದ ಸೇವೆಗೆ ಪೂಜೆ ಕರಿತದು ದೇವೇರು ತೇರಿಯೇರಿಯರು ಮಧ್ಯಾಹ್ನ ಊರ ಪರ ಊರ ಭಕ್ತರಿಗೆ ಮಲ್ಲಮಠದ ನುಪ್ಪು ಪ್ರಸಾದ ಸೇವೆ ನಡತನು
ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಬೊಕ್ಕ ಜೀರ್ಣೋದ್ಧಾರ ಬ್ರಹ್ಮಕಲಶದ ಸಮಿತಿದ ಪಣವುದ ಗುರುಕಾರ್ಯರು ಬಿ ಸೂರ್ಯಕುಮಾರ್ ಬೊಕ್ಕ ಸದಸ್ಯರು ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಪ್ರಕಾಶ್ ಎನ್ ಶೆಟ್ಟಿ ಪ್ರಧಾನ ಕಾರ್ಯಂತಿರು ಚಂದ್ರಶೇಖರ್ ನಾನಿಲ್ ಜತೆ ಕಾರ್ಯಂತಿರು ರಾಮದಾಸ್ ಪಾವಂಜೆ ಬೊಕ್ಕ ಎಚ್ ಭಾಸ್ಕರ ಸಾಲ್ಯನ್ ಪಣವುದ ಜತೆ ಗುರುಕಾರ್ಯರು ಸುಧಾಕರ್ ಆರ್ ಅಮೀನ್ ಬೊಕ್ಕ ಜ್ಯೋತಿ ರಾಮಚಂದ್ರ ಬೊಕ್ಕ ಸರ್ವ ಸದಸ್ಯರು ಪಾಲ್ದಿತೊಂಡಿರು. ಕರ್ನದ ಉಮಿಕಲ್ ಕುಂಜ ಜೇರುಡು ಪರಶುರಾಮನ ಅಪರೂಪದ ಮೂರ್ತಿ ಉಪ್ಪನ ಪರಶುರಾಮ ಥೀಮ್ ಪಾರ್ಕ್ನ ಮಂತ್ರಿ ವಿ ಸುನಿಲ್ ಕುಮಾರ್ನ ಉಮೇದ್ ಸರ್ಕಾರ ಕಟ್ಟಾದಿದ್ದು ಶುಕ್ರವಾರ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಲೋಕಾರ್ಪಣೆ ಮಲ್ತಿರು. ಉಡುಪು ಜಿಲ್ಲೆದ ಕಾರ್ಲ ಉಮಿಕಲ್ ಕುಂಜಬೆಟ್ಟದ ಮಿತ್ತು ಕಡಲರಾಜ್ಯದ ತುಳುನಾಡಿನ ದಾನ ಪಡೆಯಿನ ನಂಬಿಕೆದ ಪರಶುರಾಮನ ಅಪರೂಪದ ಮೂರ್ತಿ ಉಪ್ಪನ ಪರಶುರಾಮ ಥೀಮ್ ಪಾರ್ಕ್ನ ಮಂತ್ರಿ ವಿ ಸುನಿಲ್ ಕುಮಾರ್ನ ಉಮೇದಿಡು ಸರ್ಕಾರ ಕಟ್ಟಾದಿತ್ತು ಶುಕ್ರವಾರ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಲೋಕಾರ್ಪಣೆ ಮಲ್ತೇರು. ಸುನಿಲ್ ಕುಮಾರ್ನ ಸಂಕಲ್ಪದಂಚ ಕುಡರಿರಾಮನ 33 ಅಡಿ ಎತ್ತರದ 18 ಟನ್ ತೂಕದ ಕಂಚಿದ ಮೂರ್ತಿನ 2 ಕೋಟಿ ರೂಪಾಯಿ ಅಂದಾಜು ಖರ್ಚಿಡು ತಯಾರು ಮಲ್ತದೇರು. ಕಲಾವಿದರು ಕೃಷ್ಣನಾಯಕ್ ಬೆಂಗಳೂರು ಉಂದೇನು ತಯಾರು ಮಲ್ತದೇರು. 15 ಕೋಟಿ ರೂಪಾಯಿ ಖರ್ಚಿಡು ಅಭಿವೃದ್ಧಿ ಕಾರ್ಯ ನಡತೊಂದಿತ್ತದು. 1,000 ಜನ ಕುಲ್ಲುದು ಕಾರ್ಯಕ್ರಮ ತೂಪನ ಗ್ಯಾಲರಿ ಕಟ್ಟಿದೇರು. ಪರಶುರಾಮನ ಬದುಕದ ಕಥೆಯನ್ನು ಸಾರೋಣ ಕಲಾ ಗ್ಯಾಲರಿ ಫೈಬರ್ ಗ್ಲಾಸ್ ಮ್ಯೂರಲ್ ಇತ್ತದು ಕಲಾ ಗ್ಯಾಲರಿ ಆತಂಡು. ಬೆಟ್ಟದ ತಿರ್ತು ಕಾರ್ಯಕ್ರಮಕ್ಕೂ ಬೇತೇನೆ ವೇದಿಕೆ ಕಟ್ಟದಿತ್ತದು. ಕಲಾ ಪ್ರದರ್ಶನಕ್ಕೂ ಕಲಾವಿದರು ಸಜ್ಜಾಯರ ಗ್ರೀನ್ ರೂಮ್ಲ ಕಟ್ಟದನು. ನೆಲಡ್ದು 400 ಅಡಿ ಎತ್ತರದಾತ ಮಿತ್ತುಂಡು ಕುಂಜಾಜೇರ. ದಕ್ಷಿಣ ಕನ್ನಡ ಜವಾಬ್ದಾರಿ ಮಂತ್ರಿ ಸುನಿಲ್ ಕುಮಾರ್ ಗುರ್ಕಾರ್ಮೇಡ್ ನಡತಿನ ಆಲಿಸಿಡು ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಉಡುಪು ಜಿಲ್ಲಾ ಜವಾಬ್ದಾರಿ ಮಂತ್ರಿ ಎಸ್ ಅಂಗಾರ ಶಾಸಕರು ರಘುಪತಿ ಭಟ್ ಬೊಕ್ಕ ಲಾಲಾಜಿ ಮೆಂಡನ್ ಸಿನಿಮಾ ನಟಿ ನಿರ್ದೇಶಕರು ರಿಷಬ್ ಶೆಟ್ಟಿ ಪಾಲ್ದೆ ತೊಂಡಿರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಾತೆರ್ದು ಪಣವಕಾಸು ವಲಯಡು ಕರಾವಳಿಗೆ ಮುಖ್ಯ ಸ್ಥಾನ ಉಂಡು ಮುಲ್ಪ ತಿರ್ಗಾಟ ಉದ್ಯಮನು ಮಲ್ಲ ಪ್ರಮಾಣಡು ಬುಲೆಪಾಯರ ಕಾರ್ಯಕ್ರಮ ತಯಾರು ಮಲ್ಪುವ ಬಜೆಟ್ ಸರಿಯಾಯಿನ ಅನುದಾನ ಕೊರ್ಪುಣೊಂದು ಪಂಡೇರು. ರಾಜ್ಯದ ಆರ್ಥಿಕ ವಲಯದಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು. ಸೊ ಇಲ್ಲಿಯ ಕರಾವಳಿಯ ಚಟುವಟಿಕೆಗಳು ಆರ್ಥಿಕವಾಗಿರುವಂಥ ಚಟುವಟಿಕೆಗಳು ಸ್ಪೋರ್ಟ್ಸು ಅಭಿವೃದ್ಧಿ ಅದರ ಜೊತೆಗೆ ಇಲ್ಲಿಯ ಮೂಲ ಉದ್ಯೋಗ ಏನಿದೆ ಅದಕ್ಕೆ ಹಿಂಬನ್ನು ಕೊಡುವಂಥ ಬೆಂಬಲವನ್ನು ಕೊಡುವಂಥ ಮತ್ತು ಈ ಭಾಗಕ್ಕೆ ಟೂರಿಸಮನ್ನು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸುವಂಥ ಹಲವಾರು ಕಾರ್ಯಕ್ರಮಗಳು ಯೋಜನೆಗಳು ಮನದಲ್ಲಿದೆ. ಕಾದು ನೋಡಿ ಬಜೆಟಲ್ಲಿ ಏನು ಸರ್ ಅಪ್ಪ ಅವ್ರು ರಾಹುಲ್ ಗಾಂಧಿ ಬಂದರೆ ಜನ ಸೇರಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಮೋದಿಯವರು ಬಂದಾಗ ಜನಸಾಗರ ನೋಡಿ ಇವ್ರು ಭಯಪಟ್ಟಿದ್ದಾರೆ, ಸಿದ್ದರಾಮಯ್ಯ ಭಯಪಟ್ಟಿದ್ದಾರೆ. ಮೊನ್ನೆ ಗುಲ್ಬರ್ಗಾದಲ್ಲಿ 2 ಸಭೆ, ಮೈಸೂರು, ಬೆಂಗಳೂರು, ಇದೇ ಮಂಗಳೂರಲ್ಲಿ ನಡೆದಂಥ ಸಭೆ ಜನಸಾಗರ ಅಲ್ಲಿ ಏನು ಸೇರ್ತಾ ಇದೆ ಅದನ್ನು ನೋಡಿ ಸಿದ್ದರಾಮಯ್ಯವ್ರು ಭಯಪಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇಲ್ಲ. ತಮ್ಮ ಭಯವನ್ನು ಮುಚ್ಕೊಳ್ಳೋದಕ್ಕೆ ಇದ್ದರಷ್ಟೇ. ಹಿಂದುತ್ವ ಪ್ರಯೋಗಶಾಲೆ ನಮ್ಮ ಮನೆ ಕೊರತೆ ಇಲ್ಲ. ಅವರು ತುಚ್ಛೀಕರಣವನ್ನು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ನ್ಯಾಷನಲ್ ಫೆಡರೇಷನ್ ಆಫ್ ಟೆಲಿಕಾಂ ಎಂಪ್ಲಾಯೀಸ್ ಬಿಎಸ್ಎನ್ಎಲ್ ದಕ್ಷಿಣ ಕನ್ನಡ ಜಿಲ್ಲೆ ಕುಡ್ಲ ಇಂದಿತ್ತ ಆಜನಿ ಜಿಲ್ಲಾ ಸಮ್ಮೇಳನ ಬೊಕ್ಕ ಕಾರ್ಯಾಗಾರ ಕುಡ್ಲಡು ಶನಿವಾರ ನಡೆತಂಡು. ನ್ಯಾಷನಲ್ ಫೆಡರೇಷನ್ ಆಫ್ ಟೆಲಿಕಾಂ ಎಂಪ್ಲಾಯೀಸ್ ಬಿಎಸ್ಎನ್ಎಲ್ ದಕ್ಷಿಣ ಕನ್ನಡ ಜಿಲ್ಲೆ ಕುಡ್ಲ ಉಂದೆತ ಆಜನಿ ಜಿಲ್ಲಾ ಸಮ್ಮೇಳನ ಬೊಕ್ಕ ಕಾರ್ಯಾಗಾರ ಕುಡ್ಲಡು ಶನಿವಾರ ನಡೆತಂಡು. ಬಿಎಸ್ಎನ್ಎಲ್ ಸಂಸ್ಥದ ಸೇವೆಲೆಡಿ ಸೇವೆಯನ್ನು ನನ್ನಲಾತಿ ಎಡ್ಡೆ ಮಲ್ಪನ ಎಂಚ ಅಂದ್ ಪನ್ಪನ ವಿಚಾರದ ಬಗ್ಗೆ ಕಾರ್ಯಾಗಾರ ದಿದ್ದಿತ್ತೀರು.
ಕಾರ್ಯಕ್ರಮಟು ವರ್ಷದ ವರದಿ ಲೆಕ್ಕಪತ್ರ ದುಂಬುದೀರ್ ನ್ಯಾಷನಲ್ ಫೆಡರೇಷನ್ ಆಫ್ ಟೆಲಿಕಾಂ ಎಂಪ್ಲಾಯೀಸ್ ಬಿಎಸ್ಎನ್ಎಲ್ ಜಿಲ್ಲಾ ಗುರುಕಾರ್ಯರು ಹರಿಶ್ಚಂದ್ರ ಶೆಟ್ಟಿ ಒತ್ತು ಮಹಾ ಕಾರ್ಯಂತಿರು ಶೇಷಾದ್ರಿ ವಲಯ ಗುರುಕಾರ್ಯರು ಬಾಲಕೃಷ್ಣ ಸಂಘಟನಾ ಕಾರ್ಯಂತಿರು ರಾಜಶೇಖರ್ ಇಸ್ಮಾಯಿಲ್ ಕಾರ್ಯಕ್ರಮಟು ಪಾಲ್ದೆ ತೊಂದಿರು. ಅದೇ ರೀತಿ ಇದ್ದಾರ ಹೇಳಿ ಅಷ್ಟೇನು ಬೇಜಾರು ಇರ್ಬೇಕಲ್ಲ ಅವ್ರಿಗೆ ಏನಾದ್ರು ಮಾಹಿತಿ ಅಂತ ಕೇಳಿ ಅಷ್ಟೇನು ಬೇಜಾರು ಪೋಸ್ಟ್ ಯಾಕೆ ಎಲ್ಲ ಡೀಟೇಲ್ ಉಂಟು ಮನೆಯಲ್ಲಿ ಉಂಟು ಆಫೀಸಲ್ಲಿ ಉಂಟು ಅಂತ ಹೇಳ್ತಿರಲ್ಲ ಅಲ್ಲ ಅದು ಸರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ಹಾಗಾಗಿ ನಾನು ಇದು ಮಾಡ್ಲಿಕ್ಕೆ ಹೇಳಿಲ್ಲ ಯಾಕಂದ್ರೆ ಕರೆಕ್ಟ್ ಆಗಿ ಓಕೆ ಇನ್ನು ಮುಂದೆಗೆ ಪ್ರಾಬ್ಲಮ್ ಆಗದಾಗೆ ನೋಡ್ರೆ ಆಗ ನಾವು ಇದು ಮಾಡ್ತೇನೆ. ದೇವಾಲಯದ್ದು ಭವಿಷ್ಯ ಮೀಟಿಂಗ್ ಬರಲಿಲ್ಲ. ನಾವು ಜಿಯೋ ವಾಯ್ಸ್ ಅಲ್ಲಿ ಅದನ್ನೆಲ್ಲ ಚರ್ಚೆ ಮಾಡಿ ಅಪ್ರೂವ್ ಮಾಡಿದ್ವಿ. ಇದು ಯಾವಾಗ 2019 ಆಗಿದ್ದು ಅದು ಈಗ ನೀವು ಕೇಳಿದ್ರೆ ಅದು ಅವತ್ತೇ ಅದು ಆಗಿದೆ. ನಾನು ಇದ್ದಲ್ಲ ಎಲ್ಲಿ ನಮಗೆ ಡೀಟೇಲ್ಸ್ ತೋರಿಸಲಿಲ್ಲ. ನಾವು ವೆಹಿಕಲ್ ಚಾರ್ಜ್ ಇಷ್ಟು, ಊಟದಿಷ್ಟು, ಏನೋ ಓದಿದಿಷ್ಟು ಏನು ತೋರಿಸಲಿಲ್ಲ. ನಮಗೆ ಗ್ರೌಂಡ್ ಫಿಗರ್ ತೋರಿಸ್ತೀರಿ ಇಂಡಿವಿಜುವಲ್ ಚೆಕ್ ಮಾಡ್ಲಿಕ್ಕೆ ಆಗಲ್ಲ. ಅದು ಸಭೆಯಲ್ಲಿ ಮಾಡಿದ್ರೆ ಮಾತ್ರ ವ್ಯಾಲ್ಯೂ ಉಂಟದಕ್ಕೆ. ಇಂಡಿವಿಜುವಲ್ ನಾನು ಬಂದು ಏನು ಮಾಡ್ಲಿಕ್ಕೆ ಖರ್ಚು ಮಾಡಿದ್ರೆ ಆಡಿಟರ್ ಮತ್ತು ಕ್ಯಾಶರ್ನೇ ಕೂತ್ಕೊಂಡು ಆಡಿಟರ್ ಆಡಿಟ್ ಮಾಡಬೇಕು. ಪ್ರತಿಯೊಂದು ಇದನ್ನು ಕೂಡ ಆಡಿಟ್ ಮಾಡಿ ಅವರು ಸಿಗ್ನೇಚರ್ ಆಗೋದು ಅದಕ್ಕೆ ಆಡಿಟ್ ಮಾಡಿ ಅಂದ್ರೆ ಅವರು ಅದನ್ನು ಸರಿ ಉಂಟು ಅಂತ ಹೇಳಿದ ಮೇಲೆ ಆಡಿಟಿಂಗ್ ಆಗ್ಬೋದು. ಇವತ್ತಂದ್ರೆ ವೋಚರ್ ವೈಸ್ ತೋರಿಸಲಿಕ್ಕೆ ಇವತ್ತು ಆಗುದಿಲ್ಲ, ಸಾಧ್ಯ ಆಗುದಿಲ್ಲ. ಅದನ್ನು ಯಾವಾಗ ಮಾಡ್ಬೇಕು ಅಂತಂದ್ರೆ ನೀವು ಮೂವತ್ತಿನ ಮೀಟಿಂಗ್ ಎಷ್ಟು ನಾವು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಅಂತ ಕರಿಬೇಕು. ಫುಲ್ ಡೀಟೇಲ್ಸ್ ನಾವು ಕೇಳಬೇಕು ಆ ಮೀಟಿಂಗ್ ಅಲ್ಲಿ ಅಂತ ಅಲ್ವಾ. ಏನೋ ಇವರು ನಾವೆಲ್ಲ ಒಬ್ಬೊಬ್ಬರಲ್ಲಿ ಮಾಡಿದ್ದು ಅಥವಾ 10 ಜನ ಪ್ರತಿ ದಿವಸ ಹೋಗಿದ್ದೇವೆ. ಮತ್ತೆ ಒಂದೊಂದ್ಸಲ 3 ಸಲ ಹೋಗ್ಬೇಕು, 3 ಸಲ ಬಂದಿದ್ದೇವೆ. ನೀವೆಲ್ಲ ಪ್ರಶ್ನೆ ಮಾಡೋದು ಇದು ಜವಾಬ್ದಾರಿ ಇತ್ತು ಅಲ್ವಾ. ಇಷ್ಟೇ ಜನರದಲ್ಲ, ನಮ್ದು ಮಾತ್ರ ಏನಲ್ಲ. ಈ ಪ್ರಶ್ನೆ ಇದಕ್ಕೆ ಮುಂಚೆ ಬರಬೇಕಿತ್ತು, ನೀವು ಮಾಡಬೇಕಿತ್ತು. ಮಾಡೋ ಸಂದರ್ಭದಲ್ಲಿ ಯಾವಾಗಲೂ ಮಾಡಲಿಲ್ಲ. ಇವಾಗ ಮತ್ತೆ ಎಲ್ಲರೂ ಪ್ರಶ್ನೆ ಕೇಳುವವರೇ ಆಗಿದ್ದಾರೆ. ಪ್ರಶ್ನೆ ಮಾಡಬಾರ್ದು ಅಂತಲ್ಲ, ನೀವು ಹೇಳಿದ್ದು 100ಕ್ಕೆ 100 ಸರಿ ಉಂಟು. ಯಾಕಂದ್ರೆ ಅದಕ್ಕೆಲ್ಲ ಬೇಕಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಡು ಬಿಜೆಪಿ ಗ್ರಾಮುಡ್ದು ಸಂಸದರಿನ ಮುಟ್ಟ ಅಧಿಕಾರೊಡಿತದು ಬಂಟ್ವಾಳ 2.0 ಅಭಿವೃದ್ಧಿ ಬೊಕ್ಕ ಶಾಂತಿದ ಬಂಟ್ವಾಳ ಮಾದರಿ ಆತನೆಂದು ತಮಿಳುನಾಡು ಬಿಜೆಪಿ ಗುರುಕಾರ್ಯರು ಅಣ್ಣಮಲೈ ಪಂತಿರು. ಬಂಟ್ವಾಳ ಬಿಜೆಪಿದ ನಿಲಟು ಶಾಸಕ ರಾಜೇಶ್ ನಾಯ್ಕ್ ಗುದುಂಬಾಳ್ತಿಡು ಬಿಸಿ ರೋಡ್ ನಡತಿನ ಗ್ರಾಮ ವಿಕಾಸ ಯಾತ್ರೆ ಗ್ರಾಮದಡೆ ನಮ್ಮ ನಡೆ ಪನ್ಪುನ ಕಾರ್ಯಕ್ರಮದ ಮುಗಿತಲಡು ಅರ್ಪಾತೆರಿಯರು. ಬಿಸಿ ರೋಡು ಶುಕ್ರವಾರ ಬಂಟ್ವಾಳ ಬಿಜೆಪಿದ ನಿಲಿಟ್ಟು ಶಾಸಕರ ರಾಜೇಶ್ ನಾಯ್ಕ ಉಳಿಪಾಡಿ ಕುತ್ತು ದುಂಬಾಳ್ತಿಡು ಗ್ರಾಮ ವಿಕಾಸ ಯಾತ್ರೆ ಗ್ರಾಮದಡಿ ಶಾಸಕರನ ನಡೆ ಪನ್ಪುನ ಕಾರ್ಯಕ್ರಮ நடத்துண்டு. ಮುಗಿತಲೀಸಿಡು ತಮಿಳುನಾಡು ಬಿಜೆಪಿ ಗುರುಕಾರ್ಯರು ಅಣ್ಣಮಲೈ ಮಲ್ಲಬಿನ್ನೆರಾದ ಪಾಲ್ದೆ ತುಂಡಿರು. ಅಣ್ಣಮಲೈ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಬಿಜೆಪಿ ಗ್ರಾಮುಡ್ದು ಸಂಸದರ್ನ ಮುಟ್ಟ ಅಧಿಕಾರೊಡಿತದು ಬಂಟ್ವಾಳ 2.0 ಅಭಿವೃದ್ಧಿ ಬೊಕ್ಕ ಶಾಂತಿದ ಬಂಟ್ವಾಳ ಮಾದರಿ ಆತನಂದು ಪಂಡಿರು. ತಮಿಳುನಾಡು ಕಾಂಗ್ರೆಸ್ ಸುಳ್ಳು ಪಂಡದ ಅಧಿಕಾರಗೂ ಏರ್ನಂಚ ಕರ್ನಾಟಕಡ್ಲ ಕಲಬುಡಿಯರ ಶುರು ಮಾಲ್ತುಂಡು. ಐಕ್ ರಾಜ್ಯದ ಜನಕ್ಲು ಅವಕಾಶ ಕೊರಿಯರಬಲ್ಲಿ ನನದ ಲೋಕಸಭೆ ಓಟುಗಾದ ಕಾಸು ಮಲ್ಪೆರ ಎಂಚ ಆಂಡಲ ರಾಜ್ಯಡು ಅಧಿಕಾರ ಪತ್ಯರೆ ಪ್ರಯತ್ನ ಮಲ್ತೊಂದುಲ್ಲಿರೆಂದು ಅಣ್ಣಮಲೈ ಪಂಡಿರು. ಫಸ್ಟ್ ಹಿಸ್ಟ್ರಿದಲ್ಲಿ ಬಂಟ್ವಾಳ ಬಗ್ಗೆ ನಾವು ಎಲ್ಲಿ ಮಾತಾಡುವಾಗ ಕೂಡ ಜನ 2 ವಿಷಯ ಹೇಳ್ತಾರೆ. ಬಹಳ ಬುದ್ಧಿವಂತವರಿರುವ ಒಂದು ಪ್ರದೇಶ ಬಂಟ್ವಾಳ, ಅದೇ ಸಮಯದಲ್ಲಿ ಕೋಮುಗಲಭೆ ಜಾಸ್ತಿ ಇರುವ ಒಂದು ಜಾಗ ಬಂಟ್ವಾಳ. ಏನಾಗ್ತದೆ ಯಾರಿಗೆ ಗೊತ್ತಿರಲಿಕ್ಕೆ ಚಾನ್ಸ್ ಇಲ್ಲ. ಎನಿ ಟೈಮ್ ಆಗ್ಬೋದು. ಒಂದು ಸಣ್ಣ ಆಕ್ಸಿಡೆಂಟ್ ಆಗ್ತದೆ, ಅದೊಂದು ಅರ್ಧ ಗಂಟೆಯಲ್ಲಿ 2 ಕಮ್ಯುನಿಟಿ ಮಧ್ಯದಲ್ಲಿ ಒಂದು ಕೋಮುಗಲಭೆ ಆಗಿ ಅದು ವಿಸ್ತಾರವಾಗ್ತದೆ. 1 ತಿಂಗಳಲ್ಲಿ 1 ಕಮ್ಯುನಿಟಿಯಲ್ಲಿ ಒಂದು ಮರ್ಡರ್ ಆಗ್ತದೆ. 48 ಗಂಟೆಯಲ್ಲಿ ರಿವೆಂಜ್ ಮರ್ಡರ್ ಆಗ್ತದೆ. ಆಮೇಲೆ 3 ತಿಂಗಳು 4 ತಿಂಗಳಲ್ಲಿ ಸೆಕ್ಷನ್ 144 ಹೋಗ್ತದೆ. ಸಾವಿರಾರು ಪೊಲೀಸ್ ಮಿತ್ರರಲ್ಲಿ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಪೊಲಿಟಿಕಲ್ ನಾಯಕರು ಬರ್ತಾರೆ, ಭಾಷಣ ಕೊಡ್ತಾರೆ, ಇನ್ನೂ ಸ್ವಲ್ಪ ಎಮೋಷನ್ ಅಪ್ ಮಾಡ್ತಾರೆ. ಇದು ಬಂಟ್ವಾಳ 1.0 ಇದಕ್ಕಿರುವ ಹಿಸ್ಟ್ರಿ. ಇದರಲ್ಲಿ ಯಾರಕ್ಕೆ ಜಾಸ್ತಿ ಪ್ರಾಬ್ಲಮ್ ಇದೆ, ನಾವು ಒಂದು 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡುವಾಗ ಪ್ರಾಬ್ಲಮ್ ಜಾಸ್ತಿ ಯಾರಕ್ಕೆ ಇರ್ತದೆ, ನಮ್ಮ ಆಟೋ ಡ್ರೈವರ್ ಅನ್ನಕ್ಕೆ ಪ್ರಾಬ್ಲಮ್ ಇರ್ತದೆ. ಹಣ್ಣು ಯಾರು ಮಾಡ್ತಾರೋ ಅವ್ರಿಗೆ ಪ್ರಾಬ್ಲಮ್ ಇರ್ತದೆ. ಅಂಗಡಿ ಯಾರು ಇಟ್ಕೊಂಡಿದ್ದಾರೆ ಅವ್ರಿಗೆ ಪ್ರಾಬ್ಲಮ್ ಇರ್ತದೆ. ದಿನ ಕೂಲಿ ಕೆಲಸಕ್ಕೆ ಯಾರು ರೋಡ್ನಲ್ಲಿ ನಡ್ಕೊಂಡು ಹೋಗ್ತಾರೆ ಅವ್ರಿಗೆ ಪ್ರಾಬ್ಲಮ್ ಇರ್ತದೆ. ಶಾಲೆಗೆ ಹೋಗುವ ಸ್ಕೂಲ್ ಮಕ್ಕಳಿಗೆ ಪ್ರಾಬ್ಲಮ್ ಇರ್ತದೆ. ಸಾಮಾನ್ಯ ವ್ಯಕ್ತಿಗೆ ಎಲ್ಲಿಯೋ ಆಗುವ ಪ್ರಾಬ್ಲಮ್ ಸಾಮಾನ್ಯ ವ್ಯಕ್ತಿಗೂ ಬಹಳ ಜಾಸ್ತಿ
ಮಂದಿಗೆ ಈ ಪ್ರಾಬ್ಲಮ್ ಸಿಗ್ತದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಪಾತಿರ್ದು ಕಾಂಗ್ರೆಸ್ದ ಪ್ರಜಾಧ್ವನಿ ಯಾತ್ರೆ ಬಿಜೆಪಿನ ನಿರ್ಪುಣ ಯಾತ್ರೆ ಆತನನ್ನು ದೂರಿಯರು. ಬಂಟ್ವಾಳ ಬಿಜೆಪಿ ಗುರುಕಾರ್ಯರು ದೇವಪ್ಪ ಪೂಜಾರಿ, ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸುದರ್ಶನ ಬೆದ್ರ, ದುಮ್ಮದ ಶಾಸಕರು ರುಕ್ಮಯ್ಯ ಪೂಜಾರಿ ಬೊಕ್ಕ ಪದ್ಮನಾಭ ಕೊಟ್ಟಾರಿ ಪಾಲ್ದೆ ತೊಂದಿರು. ಬಂಟ್ವಾಳ ಬೈಪಾಸ್ ನಿತ್ಯಾನಂದ ನಗರದ ಶ್ರೀ ಸದ್ಗುರು ನಿತ್ಯಾನಂದ ಶ್ರೀ ಗೋವಿಂದ ಸ್ವಾಮಿ ಮಂದಿರ ಟ್ರಸ್ಟ್ದ ಬಂಗಾರು ಪರ್ವದ ಆಚರಣೆ, ಹೊಸ ಮಂದಿರ ಲೋಕಾರ್ಪಣೆ, ನಿತ್ಯಾನಂದ ಸ್ವಾಮಿ ಬೊಕ್ಕ ಗೋವಿಂದ ಸ್ವಾಮಿಲಿನ ಮೂರ್ತಿ ತಾಪನೆದಲ್ಲಿ ಕೊಡು ಶುಕ್ರವಾರ ಸಾಮೂಹಿಕ ಮದಿಮೆದಲ್ಲೆಸ್ ಅಟ್ಟನೆ ಮಲ್ತದಿದ್ದರು. ಬಂಟ್ವಾಳ ಬೈಪಾಸ್ ನಿತ್ಯಾನಂದ ನಗರದ ಶ್ರೀ ಸದ್ಗುರು ನಿತ್ಯಾನಂದ ಶ್ರೀ ಗೋವಿಂದ ಸ್ವಾಮಿ ಮಂದಿರ ಟ್ರಸ್ಟ್ದ ಬಂಗಾರ ಪರ್ವದ ಆಚರಣೆ, ಹೊಸ ಮಂದಿರ ಲೋಕಾರ್ಪಣೆ, ನಿತ್ಯಾನಂದ ಸ್ವಾಮಿ ಬೊಕ್ಕ ಗೋವಿಂದ ಸ್ವಾಮಿಲಿನ ಮೂರ್ತಿ ತಾಪನದಲ್ಲಿ ಕೊಡು ಶುಕ್ರವಾರ ಸಾಮೂಹಿಕ ಮದಿಮೆದಲ್ಲಿ ಸಾಟಣೆ ಮಲ್ತಿದ್ದರು. ಕಾಂಡೆ ಶಾಂತಿ ಹೋಮ, ಕಲಶಾಭಿಷೇಕ ಬೊಕ್ಕ ಪ್ರಸನ್ನ ಪೂಜೆ ನಡಪಾಯರು. ಸಂಪ್ರದಾಯದಂಚ ದಿಬ್ಬಣ ಬತ್ತನೆಡೆದು ಬೊಕ್ಕಾಕ್ಲೆನ ಎದ್ಕೊಂಡು ಮದಿಮಾಯೆ ಮದಿಮಾಲೆಗೆ ದುತ್ತೈತ ಕೊರಪುನ ಕಾರ್ಯಕ್ರಮ ನಡತನು. 10:40 ಮೀನ ಲಗ್ನ ಎಡ್ಡೆ ಮೂರ್ತೊಡು ಮದಿಮಾಯೆ ಮದಿಮಾಲು ಧಾರೆದ ಮನಿ ಏರ್ದು ಧಾರೆ ಆಂಡು. ಸಬಲೇಸಿನ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗುರುಕಾರ್ಯರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರು ಉದಿಪನ ಮಲ್ತದು ಮದಿಮಾಯ ಮದಿಮಾಲ್ನಾಕ್ಲೆಗೆ ಡೆಬ್ಬ ಇಕ್ಕಿರು. ನಿತ್ಯಾನಂದ ಸ್ವಾಮೀಜಿಯವರು ಅವರ ಶಿಷ್ಯರಾದಂಥ ಗೋವಿಂದ ಸ್ವಾಮೀಜಿಯವರು ಇಬ್ಬರನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ಯಾಕೆಂದರೆ ಈ ದೇಶ ನಡೆದಿರೋದು ಅವರಿಂದ. ಅದಕ್ಕೆ ವಿವೇಕಾನಂದರು ಹೇಳ್ತಾ ಇದ್ರು, ಎಲ್ಲ ಮನುಷ್ಯರಿಗೂ ಒಂದು ಆತ್ಮ ಇದೆ, ಹಾಗೆ ದೇಶಕ್ಕೂ ಒಂದು ಆತ್ಮ ಇದೆ ಅಂತ. ದೇಶಕ್ಕೆ ಯಾವ ಆತ್ಮ ಅಂತ ಕೇಳಿದರೆ, ಯಾವುದು ಪ್ರಾಣ ಯಾವುದು ಉಸಿರು ಅಂತ ಕೇಳಿದರೆ, ಧರ್ಮ ಪ್ರಾಣ ಭಾರತ ಅಂತ ಹೇಳಿದರು. ಧರ್ಮ ಅಂದರೆ ಏನು ಅಂತ ಕೇಳಿದರೆ, ತ್ಯಾಗ ಮತ್ತು ಸೇವೆ ಅಂತ. ಬೊಂಬೈ ಗಣೇಶಪುರಿ ನಿತ್ಯಾನಂದ ಸ್ವಾಮಿ ಮಂದಿರದ ಪ್ರಧಾನ ಪೂಜೆ ಮಲ್ಪನ ನಂದು ಮಹಾರಾಜ್ ಬೊಕ್ಕ ಶ್ರೀ ವಿಶ್ವಾಧಿರಾಜ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ನಮ್ಮ ಭಾರತೀಯ ಪರಿಕಲ್ಪನೆ, ನಮ್ಮ ತತ್ವಶಾಸ್ತ್ರ, ಭಾರತೀಯ ದರ್ಶನದ ಒಂದು ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಸೃಷ್ಟಿ ಅನ್ನುವಂಥದ್ದು ಭಗವಂತ ಊರ್ಧ್ವ ಮೂಲಂ, ಅವ ಮೂಲದಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದಾನೆ, ಅದು ನಿಂತಿಲ್ಲ. ಅವದನ್ನು ಮುಗಿಸಿ ವಿಷನಂತ ಮಾಡಿದಂಥ ಪ್ರಸಂಗ ಇಲ್ಲ. ಅದು ನಿರಂತರ ನಡೆಯುತ್ತಾ ಇರುವಂತಹ ಒಂದು ಕ್ರಿಯೆ. ಇದನ್ನು ಅರ್ಥ ಮಾಡಿಕೊಳ್ಳಿ, ಇದು ತುಂಬಾ ಮುಖ್ಯವಾದ ವಿಷಯ. ಸೃಷ್ಟಿ ಅನ್ನುವಂಥದ್ದು ಆಗ ಮಾಡಿ ಮುಗಿದದ್ದಲ್ಲ, ಸೃಷ್ಟಿ ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇರುವಂಥದ್ದು. ಇವತ್ತು ನಡೆಯುವಂತಹ ವಿವಾಹವು ಯಾವ ದೇವರ ಸೃಷ್ಟಿ ಅಂತ ಹೇಳಿ ಇವರು ಯಾವಾಗಲೂ ಒಮ್ಮೆ ದೇವರ ಸೃಷ್ಟಿ ಮಾಡಿ ಮುಗಿಸಿದ, ಆಮೇಲೆ ಇನ್ನೆಲ್ಲ ಈಗ ನಾವು ನಡೆಸ್ತಾ ಇರುವಂಥದ್ದು ಅನ್ನುವಂತಹ ತಪ್ಪು ಪರಿಕಲ್ಪನೆಗೆ ಭಾರತೀಯ ತತ್ವಶಾಸ್ತ್ರದಲ್ಲಿ ಅಂತಹ ಅಜ್ಞಾನಕ್ಕೆ ಅವಕಾಶವೇ ಇಲ್ಲ. ಸಾಧಕಿರು ದಿನೇಶ್ ಭಂಡಾರಿ ಬುಕಾರಿನ ಬೊಡೆದಿಗ್ಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ಉದ್ಯಮಿ ಬಾಲಕೃಷ್ಣ ಪಿ ಭಂಡಾರಿ ಗುರುಕಾರ್ಮೆ ವಹಿಸಿದ್ದಿರು. ದುಂಬುದ ಮಂತ್ರಿ ಪ್ರಮೋದ್ ಮಧ್ವರಾಜ್, ಹೇರಂಭಾ ಇಂಡಸ್ಟ್ರೀಸ್ ಬೊಂಬೈದ ಯಜಮಾನಿಯರು ಸದಾಶಿವ ಶೆಟ್ಟಿ ಕನ್ಯಾನ ಬೊಕ್ಕ ಸದ್ಗುರು ನಿತ್ಯಾನಂದ ಸ್ವಾಮಿ ಗೋವಿಂದ ಸ್ವಾಮಿ ಮಂದಿರ ಟ್ರಸ್ಟ್ ದಕ್ಲು ನಿತ್ಯಾನಂದ ಸ್ವಾಮಿ ಗೋವಿಂದ ಸ್ವಾಮಿನ ಭಕ್ತಿರು ಪಾಲ್ದೆ ತೊಂದಿರು. ಕುಡ್ಲ ಬಿಕರ್ಣ ಕಟ್ಟಿದ ನೇಮ ಒಂಜೆಟ್ಟು ಪೊಡಿ ಜೋಕ್ಲಿನ ಕಲ್ಲು ಕಪ್ಪಟ ಇಜ್ಜಂದಿನ ಮನಸ್ಸಿಗೆ ಕಾಂತಿರಿ ಜುಮಾದಿ ದೈವ ಮರ್ಲಿದು ಪಾತಿರ್ಪಾಯಿನ ಸಮಿತ್ ಪನ್ಪುನ ಬಾಲ್ಯದ ಮುಂಡಗು ಮುಂಡ ಮುಟ್ಟದ ಆಶೀರ್ವಾದ ಮಲ್ತನ ಇಸೇಸ ಸಂಗತಿ ನಡತದುಂಡು. ಕುಡ್ಲ ಬಿಕರ್ಣ ಕಟ್ಟದ ನೇಮ ಒಂಜಿಟ್ಟು ಪೊಡಿ ಜೋಕ್ಲಿನ ಕಲ್ಲು ಕಪ್ಪಟ ಇಜ್ಜಂದಿನ ಮನಸ್ಸಿಗೆ ದೈವಲ ಮರ್ಲಿದು ಪಾತಿರ್ಪಾಯಿನ ವಿಶೇಷ ಸಂಗತಿ ನಡತದುಂಡು. ಒಂದೈತೆ ವಿಡಿಯೋ ಭಾರಿ ಸುದ್ದಿ ಆತಂಡು. ಬಿಕರ್ಣಕಟ್ಟೆ ಬಜ್ಜೋಡಿ ಗುರುವಾರ ನಡತಿನ ದೊಂಪದ ಬಲಿ ನೇಮುಡು ಕಾಂತೇರಿ ಜುಮಾದಿ ನೇಮ ನಡತುಂದಿತ್ತಂಡು. ರಾತ್ರಿ ಅಂದಾಜಿ 11 ಗಂಟೆಗೆ ಕಾಂತೇರಿ ಜುಮಾದಿ ಭೂತ ಜೋಕ್ಲಿನ ಒಟ್ಟುಗು ತಮಾಸಡು ಪಾತಿರ್ಮವನಿತ್ತಿನ ಪೊರ್ತುಡು ಶಕ್ತಿನಗರ ಪ್ರಶಾಂತಿನಗರದ ದೀಪಕ್ ಬುಕ್ಕ ದೀಪ್ತಿ ಮುಕ್ಲಿನ 2.5 ವರ್ಷ ಪ್ರಾಯದ ಮಗೆ ಸಮಿತ್ ಸ್ವೀಟ್ ಕಾರ್ನ್ ತಿನ್ನೊಂದು ನೇಮ ತೂಂದಿತ್ತಿ. ಈ ಪೊರ್ತುಡು ದೈವ ಕೈತಲ್ ಬತ್ತದು ಬಾಲೆಡ ಕೈ ನೀರ್ದು ತಿನ್ಪುಣಕ್ಕೆ ಇಂದಂಡು. ಬಾಲೆದಾಲ ಪೋಡಿ ಪಂದೆ ದೈವದ ಕೈಕ್ ಪಾಡ್ದಂಡು ಆಂಡ ಅವು ನೆಲಕ್ಕೆ ಬಿಡುಂಡು. ದೈವ ಎಂಕ್ ಬಡಾ ಆಪಣೊಂದು ಬಾಲೆಡ ತಿನ್ಯರಕೇನೊಂದುಲ್ಲೆಂದು ಗ್ರಾಮದ ಕ್ರೀಡ ಕೈಯಾಸೆಡು ತಿರಿಪಾದು ಪಿರ ಕೈ ನೀರ್ನಗ ಸಮಿತ್ ಸ್ವೀಟ್ ಕಾರ್ನ್ ಕೊಡ್ತೆ. ಬಾಲೆದ ಮುಂಡಗು ಭೂತ ತನ್ನ ಮುಂಡ ಮುಟ್ಟಾದು ಅರದಲದ ನಾಮಬೂರ್ನಂಚ ಮಲ್ತದು ಪಿರ ನಲಿತದಂಡು. ಈ ವಿಶೇಷ ಸಂಗತಿನ ಕುಲಶೇಖರ ಕಲ್ಪನೆದ ರಂಗಭೂಮಿ ಕಲಾವಿದರು ಸುಧಾಕರ ಸಾಲಿಯನ್ ಬುಕ ಶ್ರೀಲಕ್ಷ್ಮಿ ಮುಕ್ಲಿನ ಮಗಳು ಸ್ವಂತ ಅಲೋಷಿಯಸ್ ಕಾಲೇಜ್ BSc ಕಲ್ಪನಾ KS ಭೂಮಿಕಾ ವಿಡಿಯೋ ಮಲ್ತದಿರು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿಡು ಭಾರಿ ಸುದ್ದಿ ಆತಂಡು. ಅಂಡ ಇತ್ತೆ ಸಂಗತಿನ ಇತ್ತಿನಂಚನೆ ಕೊರಂದೆ ವಾವಾ ಸಂಗೀತ ಪಾಡ್ದು ಇತ್ತೆ ಕೋಲ ನೇಮುನು ಕೆಲವರು ಸಾಮಾಜಿಕ ಜಾಲತಾಣಡು ವಾಟ್ಸ್ಆಪ್ ಲೆಡು ಪಾಡುನವು ಭೂತಾರಾಧನೆನು ಸಾಧಿತಪ್ಪವನಂಚ ಆ ಒಂದುಂಡು.
వైద్యులు బొక్క వైద్యకీయ కల్పనక్లిన డ్రగ్స్ కేసుడు ಬಂಧನ ಆಯ್ನ 24 ಜನ ಆರೋಪಿಲಡು 13 ಜನಕ್ಕೂ ಕುಡ್ಲದ ಪ್ರಧಾನ ಜಿಲ್ಲಾ ಬೊಕ್ಕ ಸತ್ರ ಕೋರ್ಟು ಜಾಮೀನು ಮಂಜೂರು ಮಲ್ತದುಂಡು. ಕುಡ್ಲಡು ವೈದ್ಯರು ಬೊಕ್ಕ ವೈದ್ಯಕೀಯ ಕಲ್ಪನಕ್ಲಿನ ಡ್ರಗ್ಸ್ ಕೇಸುಡು ಬಂಧನ ಆಯ್ನ 24 ಜನ ಆರೋಪಿಲಡು 13 ಜನಕ್ಕೂ ಕುಡ್ಲದ ಪ್ರಧಾನ ಜಿಲ್ಲಾ ಬೊಕ್ಕ ಸತ್ರ ಕೋರ್ಟು ಜಾಮೀನು ಮಂಜೂರು ಮಲ್ತದುಂಡು. ಬಾಕಿ 11 ಜನ ಆರೋಪಿಲು ಜಾಮೀನಿಗೆ ಅರ್ಜಿ ಪಾಡ್ತಿರು. ಅಮಲವಸ್ತು ಶರೀರ ಉದ್ದಿತೊನ್ನ ಬೊಕ್ಕ ಮಾರುಣ ಕೇಸಿಗೆ ಸಂಬಂಧ ಪೊಲೀಸರು ಜನವರಿ 11ಕ್ಕೆ 15 ಜನ ಆರೋಪಿలను ಪತ್ತದಿತ್ತೇರು. ಐದು ಬೊಕ್ಕ ಪಿರ ಒಂಜಿ ಕಾರ್ಯಾಚರಣೆಡು 9 ಜನನು ಪತ್ತದಿತ್ತೇರು. ಈ 24 20 ಬೇತದಿಂದ ಬಾಕಿದ 5 ಜನ ಡಾಕ್ಟರ್ ನಕ್ಲು ಬೊಕ್ಕ 17 ಜನ ಡಾಕ್ಟರ್ ಕಲ್ಪನಕ್ಲಾದುಲ್ಲೇರು. ಸುರೂಕು ಬಂಧನ ಆಯ್ನಕ್ಲೆಡ 13 ಜನಕ್ಕೂ ಕೋರ್ಟು ಜಾಮೀನು ತಿಕ್ಕದುಂಡು. ಎಡಗೈ ನೇತ ತುಳುಸುದ್ದಿರ ಮುಗಿಡ ನನ್ನ ರಾತ ಸುದ್ದಿಗಾದತ್ತು ಒಂದು ಪ್ಲೇ ನಮ್ಮ ಕೊಡ್ಲಾಟ್ 20.7 ಒಂದು ವಿಶ್ವಾಸದ ಪ್ರತಿಬಿಂಬ.